ವೆಲ್ಕಮ್ ಟು ತಲಪಾಡಿ ವ್ಲಾಗ್ಸ್. ವೀಕ್ಷಕರ, ಇವತ್ತಿನ ವ್ಲಾಗ್ ವಿಶೇಷವಾಗಿ ಉಂಟು ನೋಡಿ. ನಾನು ಮತ್ತು ಮಹಾನೀಗ ಶಾಲೆಯಿಂದ ಬರ್ತಿದ್ದೇವೆ. ಭಾರಿ ಜೋರು ಬೆಳಿಗ್ಗೆಯಿಂದ ಮಳೆ, ಈಗ ಸ್ವಲ್ಪ ಬಿಸಿಲು ಬಂತು. ಯಾರು ಇದ್ದು? ಎಲ್ಲಿಗೆ 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 ಹೋಗುದ ಕೊಡೆ ಹಿಡ್ಕೊಂಡು? ಹೋಗು. ಹೋಗುದು ನೀವು ಬಂದ್ರೆ ಅದಕ್ಕೆ ಇಲ್ಲ, ಎಲ್ಲಿ ಹೊರಟದ ನೀವು? ಇಲ್ಲ, ಎಲ್ಲರಿಗೂ ಹೋಗ್ತೇವೆ ಕರ್ಕೊಂಡು. ಹಾಗೆ ನಾನು ಅವನೊಬ್ಬನೇ ಹೋಗುದ ಅಂತೀನಿ. ಎಂತ ಆಡ್ತಾ ಉಂಟು ಗಿಲಿಗಾಲೆಲ್ಲ? ಗಿಲಿಗೆ ನೋಡು, ತಿಂತದಲ್ಲ ಈಗ. ಎಲ್ಲಿ ಅದ್ರ ಡೋರ್ ಎಲ್ಲಿ? ಮೇಲಿಂದ ಹಾಕುದ? ಸ್ವಲ್ಪ ಹೊರಗೆ ಬರ್ಲಿಕ್ಕಿಲ್ಲ ಅಲ್ಲ? ಸಾಕಷ್ಟು. ಅದು ಜಾಸ್ತಿ ಆಯ್ತು. ಹೌದು. ಬೈತಿ ಸಾಕಲ್ಲ? ಎಲ್ಲಿ ಇದು ಇಲ್ಲಿ ನನ್ನದು ತುಂಬಾ ಆಗಿತ್ತು. ಇದು ಫುಡ್ ಹಾಕಿದ್ರೆ ಇಲ್ವಾ, ಅದಕ್ಕೆ ಕೊಡಪ್ಪಿ ಆಗ ಬರ್ಲಿಲ್ಲ. ಕಾಣ್ಬೇಕು ನಾಲ್ಕೂವರೆಗೆ. ಅದು ಬುಡದಲ್ಲಿ ಮಣ್ಣಿರ್ಲಿಲ್ವ ಅಂತ ಅದನ್ನ ಹಾಗೆ ಉಂಟು. ಅದು ಸಾಯ್ಲಿಕ್ಕಿಲ್ಲ, ಅದು ಅಡ್ಡ ಬಿದ್ದ ವಾಪಸ್ಸಲ್ಲಿ ಬದುಕುವುದು. ನಮ್ಮ ಉಳಿಸ ಮರ ಬಿದ್ದಿದೆ ನೋಡಿ. ಎಷ್ಟೋ ವರ್ಷ, 195-96 ವರ್ಷದ ಉಳಿಸ ಮರ ಈಗಾಗಲೇ ಬಿದ್ದಿದೆ. ಇವತ್ತು ಮಧ್ಯಾಹ್ನ ಗಾಳಿಗೆ ನೋಡಿ ಬುಡದಿಂದಲೇ ಹೋಗಿದೆ. ಎಷ್ಟು ವರ್ಷ ಆಯ್ತು ಇದಕ್ಕೆ? ಎಷ್ಟು ವರ್ಷ ಆಯ್ತು ಉಳಿಸ ಮರಕ್ಕೆ? ಉಳಿಸ ಮರಕ್ಕೆ ಎಷ್ಟು ವರ್ಷ ಆಯ್ತು? ಉಳಿಸ ಮರಕ್ಕೆ ಎಷ್ಟು ವರ್ಷ ಆಯ್ತು? ಉಳಿಸ ಮರಕ್ಕೆ ಎಷ್ಟು ವರ್ಷ ಆಯ್ತು ಅಂತ? ವರ್ಷ ಎಷ್ಟಾಯ್ತು ಅಂತ? ಅಪ್ಪನ ನಟ್ಟದ್ದು ಹೇಳ್ತಾರೆ. ಹೌದಾ? ಅಪ್ಪನ ಬೇರೆ ಅಪ್ಪಲ ನಡ್ತೀನಿ. ಅಪ್ಪನದನ್ನ ಆಯ್ತು. ಒಂಜಿ ಸತ ತೆಗೀಡ ಹಾಗೆ ಅದು ಆಚೆ ನೀರು ಹೋಗ್ತದೆ. ಇನ್ನು ಬಾ ನೋಡು, ಈಚೆ ಬಾ ಮಹಾನ್. ನೋಡಿ ಎಷ್ಟು ದೊಡ್ಡ ಮರ ಉಳಿಸದ್ದು. ಫುಲ್ ತೋರಾಗಿತ್ತು. ಎಷ್ಟು ಹುಳಿ ಆಗ್ತಿತ್ತು ಮರ. ನಾವೆಲ್ಲ ಚಿಕ್ಕದಿರುವಾಗ ಕಾಯಿ ಹುಳಿ ತಿಂತಿದ್ವಿ ನೋಡಿ. ಯಾಕಂದ್ರೆ ಇಲ್ಲಿ ಹಂಚೆಲ್ಲ ಫುಲ್ ಹುಡಿಯಾಗಿದೆ ಮರ. ನಮ್ದು ಮನೆಗೆ ಅಂತ ಹಂಚಿ ತಂದದ್ದು. ಇಲ್ಲಿ ನೋಡಿ ಫುಲ್ ಹಂಚೆಲ್ಲ ಹುಡಿಯಾಗಿದೆ ನೋಡಿ. ಅಮೃತ ಬಳ್ಳಿದ್ದು ಬೂರು ಎಷ್ಟು ಸುಂಟಿದಲ್ಲಿ. ಅಮೃತ ಬಳ್ಳಿದ್ದು ಬೂರು. ನೋಡುವಂತೆ ಸಿಸಿ ಕ್ಯಾಮರಾದಲ್ಲಿ ಚೆಕ್ ಮಾಡಿ ನೋಡಿ. ಆಯ್ತದು ಬಿದ್ದದ್ದು ಕಾಣಿದೆ ನೋಡಿ. ಇದೆಲ್ಲ ಕಟ್ ಮಾಡಿದೆ ಈಗ ನಮ್ಮ. ಇಲ್ಲವಾ ನೋಡಿ. ಈಚೆ ಬಾ, ಆಚೆ ಹೋಗ್ಬೇಡ. ಎಷ್ಟೇ ವರ್ಷದ ಹಿಂದಿನ ಮರ ಇವತ್ತು ಬಿತ್ತು. ಇದು ಎಂತಾದದ್ದು ಉಳಿಸ ಮರ? ಬಿದ್ದದ್ದು ಗಾಳಿಗೆ ಬಿದ್ದದ್ದು. ಮಹಾನ್ ಹತ್ರ ಕೇಳೋ ಎಂತ ಆಗಿದೆ ಅಂತ. ಇವನಿಗೆ ಫುಲ್ ಡೀಟೇಲ್ಸ್ ಗೊತ್ತುಂಟು, ಕೇಳೋ. ಎಂತ ಆದದ್ದು ಮಹಾನ್ ಇದು? ಅಮ್ಮ ನನ್ನ ಮೇಲೆ ತಿರುಗಿಸಿ ಇಟ್ಕೊಂಡೋಗಿ ಕೆಳಗೆ ಬಿಸಾಕ್ದು. ದೊಡ್ಡನ ಮೇಲೆ ಇಟ್ಕೊಂಡೋಗಿ ಇತ್ತು. ಮತ್ತೆ ಅದು ಮರ ಹೀಗೆ ಟರ್ನ್ ಆಗಿ ಬಿತ್ತು. ಎಂತ ಗಾಳಿಗೆ ಅವರೆಲ್ಲ ಮೇಲೆ ಹೋಗಿದ್ದಾರ? ಅಷ್ಟು ಜೋರು ಗಾಳಿ ಬಂದಿದ? ಹೌದಾ? ಯಾರು ಹೇಳಿದ್ರು ನಿಂಗೆ? ದೊಡ್ಡ ಹೇಳಿದ್ರ? ಮತ್ತೆ ಹೌದು, ದೊಡ್ಡ ಅದೇ ಹೇಳಿದ್ರು ನನ್ನನ್ನು ಗಾಳಿ ಎಲ್ಲ ಆಚೆ ತಿರುಗಿಸಿತ್ತು ಅಂತ ಹೇಳಿ. ದೊಡ್ಡನ ಹತ್ರ ಕೇಳೋಣ ಹಾಗಾದ್ರೆ ಈಗ. ಆಗ ನಿಮ್ಮನ್ನ ಗಾಳಿ ತಿರುಗಿಸಿ ಮೇಲೆ ಇಟ್ಕೊಂಡೋಗಿದ. ಮೇಲೆ ಕೊಂಡು ಈಗ ಇದೆ. ನಾನೀಗ ಮತ್ತೆ ಎದ್ದಾರಿ ಹೋಗಿ ಮಾತಾಡಿ ಕೂತ್ಕೊಂಡು ಆಗ ಜೋರು ಬಂತಲ್ಲ ಗಾಳಿ. ನಮ್ಮ ಶಾಲೆಯಲ್ಲಿ 2 ಮರ ಬಿದ್ದಿದೆ. ಹೌದಾ?
ಎಂತ ಆದದ್ದು ಹಾಗೆ ಎಂತ ಹಾಗೆ ಕೂಡ ಎಂತ ಆದದ್ದು ಎಂತದು ಮರ ಗಾಳಿ ಹಣ್ಣದು ನಿಜ ಬಟ್ಟೆ ತೆಗಿಲಿಕ್ಕೆ ಬಂದದ್ದು ಅಂಚೆನೆ ಕೊರೋನಾ ಸೈಯಡೆಯನ್ನು ದೊಡ್ಡ ಗಾಲಿಗೆ ಮೇಲೆ ರಟ್ಟಿ ಹೋಗಿದ್ದಾರಂತೆ. ನಿಜ ರಟ್ಟಿದಾರ ಬಿಡ್ದಡ್ಡ ಹಾ ಅಲ್ಲ ಸಿಕ್ಕೆ ಸೋಟ ನೋಡಿ ಇಡೀ ಅದು ಗೊತ್ತಾಗ್ಲಿಲ್ಲ ಅಲ್ಲ. ಸ್ವರ ಕೇಳಿದ ನಾನು ಆಚೆ ಈಚೆ ಮೇಲೆ ಎಲ್ಲ ಹೋಗಿ ನೋಡಿದ್ದೆ, ಹಾ ನನಗೆ ಎಲ್ಲಿ ಸಹ ಕಾಣುದಿಲ್ಲ. ಇನ್ನೆಲ್ಲಿ ಅದಂತಾದ್ರೂ ಬಿತ್ತ ಏನಂತ ಎಣಿಸಿದೆ. ಇದ್ದದ್ದು ಮೊನ್ನೆಯಿಂದ ದಂಗಿದೆ ಅದು ಈಚೆ ಮಾಲಿತ್ತಲ್ಲ. ಅಮ್ಮನನ್ನೇ ಗಾಲಿಗೆ ಅಂತ ಎಣಿಸಿದೆ. ಇದು ಈಚೆನೆ ದಂಗಿದೆ ಅಂತ ಹೇಳ್ತೇನೆ ಅಂತ ಎಣಿಸಿದೆ ಮೊನ್ನೆ. ಅದೇನು ಪುಣ್ಯಕ್ಕೆ ಗಾಡಿಯಲ್ಲಿ ಯಾವ್ದು ಇಲ್ಲದರಲ್ಲಿ ಆಗಿ. ಇಲ್ಲದ್ರೆ ಕಾರ್ ಇಡ್ತಿದ್ರೆ ಕಾರ್ದು ಮೇಲೆ ಇರ್ತಿತ್ತು. ಮಹಾನ್ ಮಾತ್ರ ಬೀಳುವಾಗ ಇರ್ಲಿಲ್ಲ. ಮಹಾನಿಗೆ ಎಂತ ಅಂತೇಳಿ ಗೊತ್ತಾಗ್ಲಿಲ್ಲ. ರಜೆ ಮಾಡ್ತಿದ್ರೆ ನೋಡ್ಬೋದಿತ್ತು. ಬಿದ್ದಿದೆ, ಆಗ ಬಿದ್ದಿದೆ. ನಿಮಗೆ ಗೊತ್ತಾದದ್ದು ಯಾವಾಗ? ನಮಗೆ ಆಗ ಇದ್ದು ಬಿದ್ದದಂತ ಗೊತ್ತಿಲ್ಲ. ಈಗ ಮಹಾನ್ ಹೇಳಿದ ನಂತರನೇ ಗೊತ್ತು. ಹೌದಾ? ನೋಡಿ ನಾನು ಆಚೆ ಈಚೆ ನೋಡಿದ ಹಾ ಎಲ್ಲಿಂತ ಗೊತ್ತಾಗ. ನಮ್ಮದು ನೋಡಿ ಅಂಚೆಲ್ಲ ಹೋಯ್ತು. ಅಂಚೆಲ್ಲ ಉಡಿ ಆ ದೊಡ್ಡ ತುಂಡೆ ಅದಕ್ಕೆ ಬಿದ್ದಿದೆ. ಅಂಚೆ ಫುಲ್ ಉಡಿ ಆಯ್ತು ಮಾರಿ. ಎಲ್ಲ ದಂಬೆ ಅದಿದೆಲ್ಲ ಅಂತೇಳಿ ಪಟಾಲ ಕೇಳಿತು ಎಂತದ್ದು, ತಗಡು ಕಾಣ್ಬೇಕು. ಹಾ ತಗಡಿನ ಮೇಲೆ ಅದು ಬಿದ್ದದ್ದು. ಹಾಗೆ ನಾನು ಎಂತ ಎಲ್ಲ ಆಚೆ ಈಚೆ ನೋಡಿದನ್ನು ನಾನು ಸುತ್ತಮುತ್ತ ಅಲ್ಲ. ನನಗೆ ಇದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದು ಮತ್ತೆ ಬಿದ್ದದ್ದು ಸಹ ಗೊತ್ತಾಗುದಿಲ್ಲ ಅಲ್ಲ, ಗೆಲ್ಲುಂಟಾಗಿ. ಆದ್ರೆ ನಂಗೆ ಸಾಯ್ಲಿಕ್ಕಿಲ್ಲವ ಅಂತ ಕಾಣ್ತದೆ. ಇಲ್ಲಿ ನೋಡಿ ಅಂತ ಇದು. ಸಿಡಿಲು ಬಿದ್ದಲ್ಲ ಹಾ ಅದು ಹೋದದ್ದು ಸಿಡಿಲು ಬಿದ್ದು ಎಷ್ಟು ಹುಳಿ ಆಗ್ತದೆ. ಮತ್ತೆ ಈ ಸಲದ ಲಾಸ್ಟ್ ಹುಳಿ ಇದು ಕಟ್ ಮಾಡಿದ್ದ. ಇದು ಕಟ್ಟು ಮಾಡಿದ್ದು. ಈಗ ನಮಗೆ ಗಾಡಿಯಲ್ಲಿ ಹೋಗ್ಬೇಕಲ್ಲ ಹಾಗೆ ನೋಡಿ. ಕೇಳಲಿಕ್ಕೆ ಕೇಳಿದೆ ನನಗೆ. ಗುಂಡಿ ಆದದ್ದು ನೋಡಿ ಒಳಗೆ. ಎಲ್ಲಿಂದ ನನಗೆ ಇದು ಅಂತ ಗೊತ್ತಾಗ್ಲಿಲ್ಲ, ತಲೆಗೆ ಹೋಗ್ಲಿಲ್ಲ ಅಲ್ಲ. ನೋಡಿ ನಮ್ಮ ದಂಡೆ ಎಲ್ಲ ಹೋಯ್ತು. ಇಲ್ಲಿ ನೋಡಿ ಸೀಲಾದದ್ದು ನೋಡಿ. ಬೇರೆ ಹೋಗಿದೆ ಆಯ್ತು. ಈಚೆಪ್ಪ ವಾಪಸ್ ಅದು ಬೀಳ್ಬಹುದು. ಈಚೆಪ್ಪ ಆಚೆ ಬೇರೆ ಹೋಗ್ಲಿ, ಆಚೆ ಹೋಗ್ಲಿಲ್ಲ. ಆದ್ರೆ ಸಹ ನೋಡಿ ಇದೊಂದು ದೊಡ್ಡ ಬೇರು ಉಂಟಲ್ಲ ಇಲ್ಲಿ, ಈ ದೊಡ್ಡ ಬೇರು. ಆಚೆ ಹೋಗ್ಲಿಲ್ವಾ ಅಂತ. ಹಾ ಆದ್ರೆ ಸಾಯಿದು ಡೌಟ್ ಉಂಟು. ಇದು ಸಾಯ್ಲಿಕ್ಕಿಲ್ಲ. ಬದನದ ಗಿಡ ಅಂತ ಗೊತ್ತಾಗುದಿಲ್ಲ ಅಲ್ಲ. ಬದನೆ ಅಲ್ಲ ಈಗ ಮಣ್ಣಲ್ಲೆಲ್ಲ ಆಟ ಆಡ್ಬೇಡ. ಬಾ ಈಚೆ ಬಾಬಾ. ಅದನ್ನೆಲ್ಲ ತೆಗೆ. ಈಗ ನೀನ್ ಚಡ್ಡಿ ಹಂಗಿಲ್ಲ ತೆಗೆಯದು, ಎಲ್ಲಿ ಆಟ ಆಡುದು? ಬಾಬಾ ಬಾ ಚಡ್ಡಿ ಹಂಗಿಲ್ಲ ತೆಗೆ. ಶಾಲೆಯಿಂದ ಬಂದು ಚಡ್ಡಿ ತೆಗೆ. ಪಪ್ಪಾಯ್ದು ಇದು ಸಹ ಕಟ್ಟಾಗಿ ಬಿದ್ದಿದೆ ಮಾರ್ರೆ. ನಾನ್ ಬರಹಾಲ ಕೇಳಿದ. ನಾನು ಎಲ್ಲಿ ಆಚೆ ಈಚೆ ಎಲ್ಲ ನೋಡುದು. ಮೇಲೆ ನೋಡಿದೆ, ಈಚೆ ತೋಟದ ಆಚೆ ನೋಡಿದೆ. ನನಗೆ ಇದರ ತಲೆಯಲ್ಲೇ ಇಲ್ಲ ಅಲ್ಲ. ದೊಡ್ಡ ದೊಡ್ಡ ಆಚೆ ಬಂದು ನೋಡಿದೆ ಆ ಮರ ಎಲ್ಲ ನೋಡ್ಕೊಂಡು ಬಂದೆವು. ಸಂಜೆ ಚಹಾ ರೆಡಿ ಆಗ್ತಾ ಉಂಟು. ನೋಡುವ, ಕುಡಿಯುವ, ವ್ಲಾಗ್ ಕೂಡ ಎಂಡ್ ಮಾಡುವ.